ಭಾರೀ ವಂಚನಾ ಜಾಲವನ್ನು ಭೇದಿಸಿ ಮಂಗಳೂರು ಪೊಲೀಸರು ಮಹತ್ವದ ಕಾರ್ಯಾಚರಣೆಯೊಂದನ್ನು ನಡೆಸಿದ್ದಾರೆ. ಉದ್ಯಮಿಗಳಿಗೆ ನೂರಾರು ಕೋಟಿ ಸಾಲ ಕೊಡಿಸುವ ನೆಪದಲ್ಲಿ ಕೋಟಿ ವಂಚನೆಯೊಂದು ಬೆಳಕಿಗೆ ಬಂದಿದೆ. ಖುದ್ದು ವಂಚನಾ ಜಾಲದ ಕಿಂಗ್ ಪಿನ್ ರೊನಾಲ್ಡ್ ಸಲ್ದಾನಾ 45 ವರ್ಷದವರಾಗಿದ್ದು, ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಮಂಗಳೂರು ಹೊರವಲಯದ ಜಪ್ಪಿನಮೊಗರಿ ಎಂಬಲ್ಲಿನ ಐಷಾರಾಮಿ ಬಂಗಲೆಯ ಮೇಲೆ ಪೊಲೀಸರು ರಾತ್ರಿ ದಾಳಿ ನಡೆಸಿದ್ದು, ಶ್ರೀಮಂತರು ಮತ್ತು ಬೇರೆ ಬೇರೆ ನಗರಗಳಲ್ಲಿ ಉದ್ಯಮಿಗಳಿಗೆ ನೂರಾರು ಕೋಟಿ ಸಾಲ ಕೊಡಿಸುವ ನೆಪದಲ್ಲಿ ಕೋಟಿ ವಂಚನೆ ನಡೆಸಿದ್ದು, ಉದ್ಯಮಿಗಳನ್ನೇ ಗುರಿಯಾಗಿಸಿ ವಂಚನೆ ನಡೆಸುತ್ತಿದ್ದ ರೊನಾಲ್ಡ್ ಸಾಲ್ದಾನಾ 100 ಕೋಟಿ ಸಾಲಕ್ಕೆ 4% ಹಣ ಮುಂಗಡವಾಗಿ ಪಡೆಯುತ್ತಿದ್ದ. ಸ್ಟ್ಯಾಂಪ್ ಕೆಲಸಕ್ಕೆಂದು ಕೋಟಿ ಹಣ ಪಡೆದು ಕೆಲ ದಿನಗಳಲ್ಲಿ ಸಾಲ ಕೊಡುವುದಾಗಿ ನಂಬಿಸೋ ರೊನಾಲ್ಡ್ ಬಳಿಕ ಸ್ವಿಚ್ ಆಫ್ ಮಾಡಿ ನಾಪತ್ತೆಯಾಗೋ ಆಸಾಮಿಯಾಗಿದ್ದ. ವಂಚನೆಗೊಂಡ ಇಬ್ಬರ ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಏಕಾಏಕಿ ಮನೆಗೆ ನುಗ್ಗಿ ಆರೋಪಿಯನ್ನು ಬಂಧಿಸಿರುವ ಘಟನೆ ನಡೆದಿದೆ. ಕೋಟಿಗಟ್ಟಲೆ ಸಾಲ ಕೊಡಿಸುವ ಆಮಿಷವೊಡ್ಡಿ 200 ಕೋಟಿಗೂ ಅಧಿಕ ವಂಚನೆ ಮಾಡುತ್ತಿದ್ದ ವಂಚಕ ಇದೀಗ ಬಂಧಿಯಾಗಿದ್ದಾರೆ. ದೇಶದ ಐಷಾರಾಮಿ ವ್ಯಕ್ತಿಗಳು ಹಾಗೂ ಉದ್ಯಮಿಗಳೇ ಈತನ ಟಾರ್ಗೆಟ್ ಆಗಿದ್ದು, ಈತನ ಬಂಗಲೆ ಜೀವನ ಶೈಲಿಗೆ ಉದ್ಯಮಿಗಳ ಮನಸೋಲುತ್ತಿದ್ದು, ಪ್ರತಿಯೊಂದು ವ್ಯವಹಾರದಲ್ಲೂ 5 ರಿಂದ 100 ಕೋಟಿ ರೂಪಾಯಿವರೆಗೆ ವ್ಯವಹಾರ ಕುದುರಿಸುತ್ತಿದ್ದು, ಮೊದಲ ಸುತ್ತಿನ ಮಾತುಕತೆಯ ಬಳಿಕ ಉದ್ಯಮಿಗಳನ್ನು ತನ್ನ ವಂಚನಾ ಜಾಲದ ಕೆಡ್ಡಾಕ್ಕೆ ಬೀಳಿಸುತ್ತಿದ್ದ. ಬಣ್ಣದ ಮಾತಿಗೆ ಮರುಳಾದ ಉದ್ಯಮಿಗಳು ಸುಲಭದಲ್ಲಿ ಸಾಲದ ಆಮಿಷಕ್ಕೆ ಲಾಕ್ ಆಗುತ್ತಿದ್ದರು. ತಾನು ನಿರೀಕ್ಷೆ ಮಾಡಿದಷ್ಟು ಹಣ ವಸೂಲಿಯಾದ ಬಳಿಕ ನಾನಾ ನೆಪ ಹೇಳಿ ಉದ್ಯಮಿಗಳಿಂದ ಎಸ್ಕೇಪ್ ಆಗುತ್ತಿದ್ದ. ಇದೀಗ ಕೇವಲ 3 ತಿಂಗಳಲ್ಲೇ 45 ಕೋಟಿ ರೂಪಾಯಿ ವ್ಯವಹಾರ ಮಾಡಿರುವುದು ಪತ್ತೆಯಾಗಿದೆ. ಇದೇ ರೀತಿ ಅನೇಕ ವರ್ಷಗಳಿಂದ 200 ಕೋಟಿ ರೂಪಾಯಿಗೂ ಅಧಿಕ ವಂಚನೆ ಮಾಡಿದ್ದು, ಸದ್ಯ ಉದ್ಯಮಿಯೊಬ್ಬನ ದೂರಿನ ಹಿನ್ನೆಲೆಯಲ್ಲಿ ಮಂಗಳೂರು ಪೊಲೀಸರಿಂದ ಅರೆಸ್ಟ್ ಆಗಿದ್ದಾರೆ. ಮಂಗಳೂರಿನ ಕೋಟಿ ವಂಚಕನ ಸಾಮ್ರಾಜ್ಯದಲ್ಲಿದ್ದ ವಿದೇಶಿ ಮದ್ಯಗಳು ಖಾಲಿಯಾಗಿದ್ದು, ವಂಚಕ ರೋಷನ್ ಸಲ್ದಾನನನ್ನು ಪೊಲೀಸರು ವಶಕ್ಕೆ ಪಡೆದ ಬೆನ್ನಲ್ಲೇ ಮನೆ ಕೂಡ ಖಾಲಿಯಾಗಿದೆ. ಮನೆಯ ಮಿನಿಬಾರ್ನಲ್ಲಿದ್ದ ಕೋಟಿ ಮೌಲ್ಯದ ಮದ್ಯದ ಬಾಟಲಿಗಳು ಕೂಡ ಶಿಫ್ಟ್ ಆಗಿದೆ. ಸದ್ಯ ಸಲ್ದಾನನ ಜೊತೆಗೆ ಹಲವು ದಾಖಲೆಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ.